ಬಡಿಸಿದ್ದಾರೆ. ಹಾಗೆ ಈಗ ಊಟ ಸ್ಟಾರ್ಟ್ ಮಾಡಿದ್ದೇವೆ. ಸೊ ದೀಕ್ಷಾ ಸ್ಟಾರ್ಟ್ ಮಾಡಿದ್ದಾರೆ. ಹೇಗಿದೆ ಟೇಸ್ಟ್ ಜೋಶ್? ಎಸ್. 1 2 3 ಹಾಯ್ ಎಸ್. ಹಲೋ ಎವ್ರಿವನ್ ಆ್ಯಂಡ್ ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಸೊ ನಾವು ಇವತ್ತು ಮಹಾಲಕ್ಷ್ಮಿ ಟೆಂಪಲ್ ರೀಚ್ ಆಗಿದ್ದೀವಿ. ಸೊ ನಾವೆಲ್ಲ ಫ್ರೆಂಡ್ಸ್ ಫುಲ್ ಜೋಶಲ್ಲಿದ್ದೀವಿ. ಇವತ್ತು ನಮಗೆ ವಾಲಂಟಿಯರ್ ಶಿಪ್ಪಿಗೆ ಬರ್ಲಿಕ್ಕೆ ಹೇಳಿದ್ದಾರೆ. ಅಲ್ವಾ ಶ್ರುತಿ? ಹೌದು. ಸೊ ಏನು ಕೆಲಸ ಅಂತ ಇವತ್ತು ಫುಲ್ ಏನಂತ ಗೊತ್ತಿಲ್ಲ, ಇನ್ನು ಹೋಗಿ ನೋಡಬೇಕಷ್ಟೇ. ಓಕೆ. ಸೊ ವಿ ಆರ್ ಸೊ ಎಕ್ಸೈಟೆಡ್ ಆ್ಯಂಡ್ ಆಲ್ಮೋಸ್ಟ್ ನಾವು ರೀಚ್ ಆಗಿದ್ದೀವಿ. ಸೊ ಹಾಗೆ ಇವತ್ತು ಏನು ಕೆಲಸ ಇರುತ್ತೆ, ಸೊ ಇವತ್ತು ನಮ್ಮ ನವರಾತ್ರಿ 5ನೇ ದಿನ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಉಚ್ಚಲದಲ್ಲಿ ಅಂತ ನೋಡೋಣ. ಓಕೆ. ಎಸ್. ಸೊ ಇವಾಗ ನಾವು ಮಹಾಲಕ್ಷ್ಮಿ ಭೋಜನ ಶಾಲೆಯಲ್ಲಿದ್ದೀವಿ ಆ್ಯಸ್ ಎ ವಾಲಂಟಿಯರ್ಶಿಪ್ ಆಗಿ. ಈಗ ನೀರು ಕಾರ್ಯಕ್ರಮ ನಮ್ಮದು ಸ್ಟಾರ್ಟ್ ಆಗಿದೆ. ಹಾಗೆ ನಾವು ಒಳಗೆ ಕೊಟ್ಟು ಬಂದಿದ್ದೀವಿ. ಸೊ ನೆಕ್ಸ್ಟ್ ಈಗ ಊಟ ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ಎಷ್ಟೊತ್ತಾಗ್ತದ ಗೊತ್ತಿಲ್ಲ. ಸೊ ನನ್ನ ಇಬ್ಬರು ಮತ್ತಿಬ್ಬರು ಫ್ರೆಂಡ್ಸ್ ಇದ್ದಾರೆ, ಖುಷಿ ಆ್ಯಂಡ್ ದಿಶಾ. ಸೇ ಹಾಯ್. ಹಾಯ್. ಎಸ್. ಶ್ರುತಿ ಫುಲ್ ಜೋಶಲ್ಲಿ ನೀರು ಕುಡ್ತಾ ಇದೆ. ಒಳಗಡೆ ನಮ್ಮ ಬೇರೆ 5 ಜನ ಟೀಮ್ ಮೆಂಬರ್ಸ್ ನಮ್ಮ ಡ್ಯೂಟಿ ಈಗ 12 o'clock ಸ್ಟಾರ್ಟ್ ಮಾಡಿದ್ದೆವು. ಸೊ ಹಾಗೆ ಈಗ ಟೈಮ್ ಆಲ್ಮೋಸ್ಟ್ 2:45 ಆಗಿದೆ. ಆಲ್ಮೋಸ್ಟ್ ಆಲ್ ರೌಂಡ್ ಆಯಿತು. ಸೊ ಆಲ್ರೆಡಿ ನಮ್ಮ 3 ಜನ 3 ಮೆಂಬರ್ಸ್ ಕೂತ್ಕೊಂಡಿದ್ದಾರೆ. ಸೊ ನಾವು ಲಾಸ್ಟ್ 3 ಜನ ಇವಾಗ ಊಟ ಕೂತ್ಕೊಂಡಿದ್ವಿ. ಸೊ ಊಟಕ್ಕೆ ಈಗ ರಶ್ ಆಗ್ತಾ ಉಂಟು. ಸೊ ಹಾಗೆ ಊಟದಲ್ಲಿ ಏನೇನು ಮೆನು ಇದೆ ಅಂತ ಹೇಳಿ ಕಾಯ್ತಾ ಇದ್ದೇವೆ. ಎಸ್, ಲೆಟ್ಸ್ ಹ್ಯಾವ್ ಲಂಚ್. ಎಸ್. ಸೊ ನಮ್ಗೆ ಇವಾಗ ಬಡಿಸಿದ್ದಾರೆ. ಹಾಗೆ ಈಗ ಊಟ ಸ್ಟಾರ್ಟ್ ಮಾಡಿದ್ದೇವೆ. ಸೊ ದೀಕ್ಷಾ ಸ್ಟಾರ್ಟ್ ಮಾಡಿದ್ದಾರೆ. ಹೇಗಿದೆ ಟೇಸ್ಟ್ ಜೋಶ್? ಎಸ್. ಚೆನ್ನಾಗಿದೆ. ಹಾಗೆ ಸೂರನ್ ಬಾಜಿ ತಿಂತ ಇದ್ದೇನೆ. ಬಟಾಣಿ ಪಲ್ಯ. ಸೊ ಊಟ ಮಾಡಿ ಆದ್ಮೇಲೆ ಸಿಗ್ತೇನೆ. ಸೊ ಇವಾಗ ನಮ್ಮ ವಾಲಂಟಿಯರ್ ವರ್ಕ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಟೈಮ್ ಈಗ 4 o'clock ಆಗಿದೆ. ಸೊ ತುಂಬ ಎಂಜಾಯ್ ಮಾಡಿದ್ವಿ. ಹಾಗೆ ಸ್ವಲ್ಪ ಟಯರ್ಡ್ ಕೂಡ ಆಯಿತು. ಚೆನ್ನಾಗಿ ಊಟ ಮಾಡಿದ್ವಿ. ಆ್ಯಂಡ್ ಇವತ್ತು ಶತವಿನಲಹರಿ ಪ್ರೋಗ್ರಾಮ್ ಉಂಟು. ಅದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ಮತ್ತು ಯುನೀಕು ಕೂಡ. ಸೊ ತುಂಬ ಎಕ್ಸೈಟ್ಮೆಂಟ್ ಉಂಟು ಹೇಗಿದೆ ಅಂತ ನೋಡಲಿಕ್ಕೆ. ಸೊ ಟ್ರೈ ಆದರೆ ನಾನು ಚೂರು ವೀಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಸೊ ಎನಿವೇ ಇವಾಗ ಹಾಲೊಳಗೆ ಹೋಗ್ತಾ ಇದ್ದೀವಿ. ಸೊ ಶ್ರುತಿ ಫುಲ್ ಟಯರ್ಡ್ ಆಗಿದ್ದಾಳೆ ಅಲ್ವಾ? ಗ್ರೇಟ್ ಡ್ಯಾನ್ಸರ್ ಇನ್ ನಿರ್ಮಾಡ್. ಎಸ್. ಸೊ ಫೈನಲಿ ನನ್ನ ಕೆಲಸ ಮುಗಿಸ್ಕೊಂಡು ಈಗ ನಾನು ಹಾಲಿಗೆ ಬಂದಿದ್ದೇನೆ. ಸೊ ಅಮ್ಮ ನಾನು ಸಿಕ್ಕಿದ್ದೇನೆ. ಸೊ ಹಾಗೆ ಈಗ ಆಲ್ರೆಡಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಉಂಟು. ಆಲ್ಮೋಸ್ಟ್ ಎಷ್ಟು ವೀಣೆ ಅಂತ ಹೇಳಿದ್ದು ಇವತ್ತು? 150ಯಾ? 151. ಸೊ 151 ವೀಣೆ ಎಟ್ ಎ ಟೈಮ್ ನುಡಿಸ್ತಾರೆ. ಲಿಟ್ರಲಿ ಇಟ್ಸ್ ಹಿಸ್ಟಾರಿಕಲ್ ಅಂತ ಹೇಳ್ಬೋದು. ಸೊ ಲೆಟ್ಸ್ ವಾಚ್ ದಿಸ್ ಪ್ರೋಗ್ರಾಮ್.
ಚೆನ್ನಾಗಾಗಿದೆ. ಸೊ ಹಾಗೆ ಈಗ ಬೇರೆ ಪ್ರೋಗ್ರಾಮ್ ಕೂಡ ಆಗ್ತವೆ. ಅದಾದಮೇಲೆ ಹಾಗೆ ಇವರಿಬ್ಬರ ಅಕ್ಕ ತಂಗಿ ಮಾತಾಡ್ತಾ ಇದ್ದಾರೆ. ಸೊ ನಮಗೆ ಈವ್ನಿಂಗ್ ಆದಮೇಲೆ ಇವತ್ತು ನಿತೇಶ್ ಸಿಗ್ತಾ ಇದ್ದಾರೆ. ಫುಲ್ ಆರೆಂಜ್ ಟಿ ಶರ್ಟ್ಸ್ ಕಲರ್ ಫಾರ್ ದ ಡೇ ಆ್ಯಂಡ್ ಕುಂಕುಮಾರ್ಚನೆ ಮುಗಿಸ್ಕೊಂಡು ಇವಾಗ ಹೊರಗಡೆ ಬಂದಿದ್ದೀವಿ. ಸೊ ನಮ್ಮ ಬ್ಯೂಟಿಫುಲ್ ಆದಂಥ ಉಚ್ಚಿಲ ಮಹಾಲಕ್ಷ್ಮಿಯ ಉಚ್ಚಿಲ ದಸರಾ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ 10 o'clock ಆಗಿದೆ. ಐ ಥಿಂಕ್ ಇವತ್ತು ತುಂಬ ಚೆನ್ನಾಗಾಯಿತು. ಸೊ ಓವರಾಲ್ ವಿಡಿಯೋ ನೀವೇ ನೋಡಿರ್ತೀರಿ. ಹಾಗೆ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್, ಗುಡ್ ನೈಟ್.